ನಮಸ್ಕಾರ ಸ್ನೇಹಿತರೆ, RM ಕ್ರಿಯೇಷನ್ಸ್ನ ಅಡುಗೆ ಮನೆ ಚಾನಲ್ಗೆ ಸ್ವಾಗತ. ಇವತ್ತಿನ ಅಡುಗೆ ಉಡುಪಿಯ ವಿಶೇಷವಾದ ಒಂದು ಖಾದ್ಯ ಪುಂಡಿಗಟ್ಟಿ, ಕೊಚ್ಚಿಗೆ ಅಕ್ಕಿಯ ಪುಂಡಿಗಟ್ಟಿ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನೇನು ಅಂತ ನೋಡೋಣ ಬನ್ನಿ. ದೋಸೆ ಅಕ್ಕಿ 1 ಕಪ್ಪು, ಕೊಚ್ಚಿಗೆ ಅಕ್ಕಿ 2 ಕಪ್ಪು. ಇದನ್ನು ವಾಶ್ ಮಾಡಿ 6 ಗಂಟೆಗಳ ಕಾಲ ನೆನೆಸಿಟ್ಕೊಂಡಿದ್ದೀನಿ. ತೆಂಗಿನಕಾಯಿ 2 ಕಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನು ಮಾಡೋದು ಹೇಗೆ ನೋಡೋಣ ಬನ್ನಿ. ಈಗ ಮಿಕ್ಸಿ ಜಾರ್ಗೆ ನಾನು ನೆನೆಸಿ ತೊಳೆದಿರುವಂತಹ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ರುಬ್ಕೊಂಡು ನಂತರ ಇದಕ್ಕೆ 1 ಕಪ್ನಷ್ಟು ತೆಂಗಿನಕಾಯಿ ಹಾಕಿ ಮತ್ತೆ ರುಬ್ಕೊಳ್ತೀನಿ. ತುಂಬ ನೀರಾಗಿ ರುಬ್ಕೋಬಾರ್ದು, ಗಟ್ಟಿಯಾಗಿರಬೇಕು, ಸ್ವಲ್ಪ ತರಿಯಾಗಿರಬೇಕು, ಆಗಲೇ ಈ ತಿಂಡಿ ರುಚಿಯಾಗಿರೋದು. ನೋಡಿ, ಈಗ ರುಬ್ಕೊಳ್ತೀನಿ. ಇದೊಂದು ವಿಶೇಷವಾದ ಖಾದ್ಯ ಆಗಿದೆ. ಇದು ತುಂಬ ಆರೋಗ್ಯಕ್ಕೂ ಒಳ್ಳೆಯದು, ಯಾಕಂದರೆ ಕುಚ್ಚಿಗೆ ಅಕ್ಕಿನ ಹೆಚ್ಚಾಗಿ ಉಪಯೋಗಿಸ್ತಾ ಇದ್ದೀವಿ ಇದರಲ್ಲಿ. ಸೊ ಅದು ಅಲ್ಲದೆ ಇದನ್ನು ಬೇಯಿಸಿ ಮಾಡುವಂಥ ಖಾದ್ಯ ಆಗಿರೋದ್ರಿಂದ ಆರೋಗ್ಯಕ್ಕೆ ತುಂಬ ಉತ್ತಮ ಆಗಿರುತ್ತೆ. ನೋಡಿ, ಈಗ ರುಬ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಇರಬೇಕು, ಹದ ಗಟ್ಟಿಯಾಗಿರಬೇಕು, ತರಿಯಾಗಿರಬೇಕು. ನಂತರ 1 ಕಪ್ ತೆಂಗಿನಕಾಯಿ, ತುರಿದಂಥ ತೆಂಗಿನಕಾಯಿ. ಇದು ಬಿಳಿ ಭಾಗದ ತೆಂಗಿನಕಾಯಿ ಹಾಕ್ಕೊಂಡ್ರೆ ಉತ್ತಮ, ಇಲ್ಲಾಂದರೆ ಕಪ್ಪು ಬಂದುಬಿಡುತ್ತೆ. ಸೊ ಈಗ ಉಪ್ಪು ಹಾಕ್ಕೊಂಡು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ತೆಂಗಿನಕಾಯಿನ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇಡ್ಲಿ ಅಡೆಗೆ ನೀರು ಹಾಕಿ ಅದನ್ನು 5 ನಿಮಿಷಗಳ ಕಾಲ ಮುಚ್ಚಿಡ್ತೀನಿ. ನಂತರ ಬಾಳೆ ಎಲೆಗೆ ಒಂದು ಚೂರು ಎಣ್ಣೆನ ಹಚ್ಕೊಳ್ತಾ ಇದ್ದೀನಿ. ಹಚ್ಕೊಂಡು ಮತ್ತು ಇಡ್ಲಿ ಅಟ್ಟ ಇದೆಯಲ್ಲ, ಅಡೆ, ಅದು ಗೋಡೆ ಸುತ್ತಲೂ ಎಣ್ಣೆ ಹಚ್ಕೊಳ್ತೀನಿ. ಸೊ ದಟ್ ಈ ಉಂಡೆಗಳನ್ನ ಮಾಡಿ ಇಟ್ಟಾಗ ಅದು ಅಂಟ್ಕೊಳ್ಳೋದಿಲ್ಲ ಅಂತ. ಬಾಳೆ ಎಲೆಗಳನ್ನ ನೀಟಾಗಿ ಹಾಕ್ಕೊಳ್ತಾ ಇದ್ದೀನಿ. ಬಾಳೆ ಎಲೆ ಇಲ್ಲ ಅಂದರೆ ತಟ್ಟೆ ಇದೆಯಲ್ಲ, ಅದಕ್ಕೆ ಒಂಚೂರು ಕೊಬ್ಬರಿ ಎಣ್ಣೆನ ಉಪಯೋಗಿಸ್ತೀವಿ ನಾವು, ಉಡುಪಿ ಕಡೆಯವರಾಗಿರೋದ್ರಿಂದ. ಎಣ್ಣೆನ ಸವರ್ಕೊಂಡು ಹಾಗೇನೂ ಇಡ್ಬೋದು. ಈಗ ಉಂಡೆಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು, ಕೊಬ್ಬರಿ ಎಣ್ಣೆ ಹಚ್ಕೊಂಡು ಉಂಡೆಗಳನ್ನ ಮಾಡಿ ರೆಡಿ ಮಾಡಿಟ್ಕೊಂಡು, ನಂತರ 5 ನಿಮಿಷ ಆದ ನಂತರ ಇಡ್ಲಿ ಅಟ್ಟದ ಮುಟ್ಲನ್ನು ತೆಗೆದು ಉಂಡೆಗಳನ್ನೆಲ್ಲ ಒಂದೊಂದಾಗಿ ಅದರಲ್ಲಿಟ್ಟು 5 ನಿಮಿಷಗಳ ಕಾಲ ಹೈ ಫ್ಲೇಮಲ್ಲಿ ಬೇಯಿಸ್ಕೊಂಡು, ನಂತರ 20 ನಿಮಿಷಗಳ ಕಾಲ ಸಣ್ಣ ಮತ್ತು ಮಧ್ಯಮ ಉರಿಯಲ್ಲಿ ಬೇಯಿಸ್ಕೊಳ್ಬೇಕು. ನಿಮಿಷಗಳ ಕಾಲ ಆಗಿದೆ, ಪುಂಡಿಗಟ್ಟಿ ರೆಡಿಯಾಗಿದೆ. ಈಗ ಇದನ್ನು ಉಪ್ಪಿನಕಾಯಿ ಅಥವಾ ಚಟ್ನಿ ಜೊತೆಗೆ ಸವಿಬೋದು. ಧನ್ಯವಾದಗಳು.